ನಿಮ್ಮೊಂದಿಗೆ ಗೀಗಿ ಪದ ಕೇಳೋಣವಾ? ಗೀಗಿ ಪದ ಅಂದ್ರೆ ಏನಂತ ಗೊತ್ತಾ? ಹಾ, ಗೊತ್ತು. ಗೀಗಿ ಪದದಾಗ ಮುಖ್ಯವಾಗಿ ಹಾಡುಗಾರರು ಡಬ್ಬಿನ ಗತ್ತಿಗೆ ಕಡಿತ ಹಾಕಿ ಪದಗಳನ್ನ ಹಾಡ್ತಾರ. ಗೀಗಿ ಪದದಾಗ ಮುಖ್ಯವಾಗಿ ಐತಿಹಾಸಿಕ ಪದಗಳ, ಪೌರಾಣಿಕ ಪದಗಳ, ಇತಿಹಾಸಿಕ ಪದಗಳನ್ನ ಹಾಡ್ತಾರ. ಹಂಗಂದ್ರೆ ನಾವು ಹಳ್ಳಿ ಹುಡುಗಿರು ಹಾಡೋದನ್ನ ಕೇಳೋಣವಾ? ಕೇಳೋಣವಾ? ಬಂದೇವ ನಮ್ ಬಂದೇವ ಬಂದೇವ ಗೀಗಿ ಪದ ಹಾಡುದಕ್ಕ, ನಮ್ಮ ಹಳ್ಳಿ ಮನೆ ಕತಿ ಹೇಳುದಕ್ಕ. ಅರೆ ಗಿಯ ಗಿಯ ಗಾತಿಯ ಗಿಯ 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 ಗಾತಿಯ ಗಿಯ 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 ಗಾತಿಯ ಗಿಯ 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 ಗಾತಿಯ ಗಿಯ ಕನಕಂಕ ಅಲ್ಲೋ ಇಕ್ಕೆಣ್ಣ
ದಿನಗಳಲ್ಲಿ ವಾಲ್ಮೀಕಿ ಬರೆದ ರಾಮಾಯಣವನ್ನು ಎಲ್ಲರೂ ಓದಿದ್ದೀರಿ, ಕೇಳಿದ್ದೀರಿ. ಅದೇ ಕಥೆ, ಅದೇ ಪಾತ್ರಗಳು. ಆದರೆ ಇದು ರಾಮಾಯಣವಲ್ಲ, ಸೀತಾಯಣ. ನನ್ನ ಸ್ವಯಂವರಕ್ಕೆಂದು ನನ್ನ ತಂದೆ ಜನಕ ಮಹಾರಾಜರು ಇರಿಸಿದ್ದ ಶಿವಧನಸ್ಸನ್ನು ಎತ್ತಲಾಗದೆ ವೀರವೃತ್ತರಿಲ್ಲದೆ ಕುಳಿತಾಗ ವಿಶ್ವಾಮಿತ್ರಗಳು ಕೂಡಿ ಬಂದಂತಹ ಶ್ರೀರಾಮಚಂದ್ರನು ನನ್ನ ಮನದಾಸೆಯಂತೆ ಆ ಬಿಲ್ಲನ್ನು ಹೂವಿನಂತೆ ಎತ್ತಿ ನನ್ನನ್ನು ಧರಿಸಿದ. ಗುರು ಹಿರಿಯರ ಆಶೀರ್ವಾದದಿಂದ ಮದುವೆಯಾಗಿ ಶ್ರೀರಾಮನ ಮಡದಿಯಾಗಿ ದಶರಥನ ಸೊಸೆಯಾಗಿ ಈ ಅಯೋಧ್ಯೆಗೆ ಬಂದು ಹಲವು ದಿನಗಳೇ ಕಳೆಯಿತು. ಇಂದು ನನ್ನೊಡೆಯ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವೆಲ್ಲ ಕಣಿ ತೋರಣಗಳಿಂದ ಕಂಗೊಳಿಸುತ್ತಿದೆ. ಬನ್ನಾಗಿನಿಂದ ಒಡವೆ ಮತ್ತು ಅಲಂಕಾರದಲ್ಲೇ ಕಾಲ ಕಳೆದು ಬೇಸರವಾಯಿತು. ಅದಕ್ಕೆಂದೇ ಇಂದು ಈ ನಾರುಮಡಿಯನ್ನು ಧರಿಸಿ ನನ್ನ ರಾಮನ ಬರುವಿಕೆಗೆ ಕಾಯುತ್ತಿದ್ದೇನೆ. ಬನ್ನಿ ಸ್ವಾಮಿ. ಬೇಸರದ ಸಂಗತಿ ಹೇಳಬೇಕು. ಹೇಳಿ ಸ್ವಾಮಿ. ನಮ್ಮ ತಂದೆ ದಶರಥ ಮಹಾರಾಜರು ತಾಯಿ ಮೈಕೆಗೆ ಕೊಟ್ಟ ಮಾತನ್ನು ಉಳಿಸಬೇಕೆಂದು ನಾನಿಂದು ವನವಾಸಕ್ಕೆ ತೆರಳಬೇಕಾಗಿದೆ. ಈ ವಿಷಯ ತಿಳಿಸಿ ಹೋಗುವುದರಿಂದ ತಂದೆ ದೇವಿ ತಂದೆಗೆ ಕೊಟ್ಟ ಮಾತನ್ನು ಉಳಿಸುವುದು ಮಗನಾಗಿರುವ ಧರ್ಮ. ಸದಾ ಪತಿಯ ನೆರಳಿನಂತೆ ನಡೆಯುವುದು ಸತ್ಯ ಧರ್ಮ. ನೀವು ಎಲ್ಲಿರುವರು ಅದೇ ನನ್ನ ಅರಮನೆ. ನಿಮ್ಮ ಚರಣ ಸೇವೆಯೇ ನನ್ನ ಪೂಜೆ ಸ್ವಾಮಿ, ನನ್ನ ಪೂಜೆ. ನಿನ್ನ ಇಚ್ಛೆಯಂತೆ ಆಗಲಿ. ಹೊರಡೋಣವೇ? ತಮ್ಮ ಲಕ್ಷ್ಮಣ, ನೀನು ಕೂಡ ನಮ್ಮೊಡನೆ ಬಂದರೆ ಮುಂಚಿನ ಅಗತ್ಯ ಏನೆಂದು ಯೋಚಿಸಿರುವೆಯಾ? ನೀನು ಇಲ್ಲೇ ಇದ್ದು ಭರತನ ಜೊತೆಯಲ್ಲಿ ರಾಜ್ಯಕಾಲದಲ್ಲಿ ಸಹಾಯ ಮಾಡು. ಜೊತೆಗೆ ಇಲ್ಲೇ ಇರು. ಅಣ್ಣ, ನನಗೆ ಈ ಪತ್ನಿ ಸಂಸಾರ ಎನ್ನುವ ಬಂಧನದಲ್ಲಿ ಇದ್ದ ನಿಮ್ಮ ಹೆಜ್ಜೆಯನ್ನು ಅನುಸರಿಸುವುದೇ ನನ್ನ ಕರ್ತವ್ಯ. ನಿನ್ನ ಇಚ್ಛೆಯಂತೆ ಆಗಲಿ. ದೇವಿ, ಹೊರಡೋಣವೇ? ಹೊರಡೋಣ. ನಡೆದನು ಕೋದಂಡ ಪಾಣಿ ವನಸೀಮೆಗೆ ಮುನಿಯಂತೆ, ನಡೆದನು ಕೋದಂಡ ಪಾಣಿ ತಂದೆಯಾಜ್ಞೆಗೆ ತಲೆಬಾಗಿ ನನ್ನನ್ನೇ ನುಡಿದು ತರುಣಿ ಕೂಡಿ ತಮ್ಮನೊಡನೆ ರಾಜ ಸಿರಿ ತೊರೆದು ನಗರಿ ತೊರೆದು ಅಯೋಧ್ಯೆ ರಾಮಯ್ಯ ಇನ್ನು ಅಡವಿಯ ಪಾಲೇರುತ್ತ ಧರಣಿ ಅಳಲು ಗಗನ ಅಳಲು
ನಾನು ಸನ್ಯಾಸಿಯಲ್ಲ, ದಶಕರ್ತ ರಾವಣ. ಸೀತಾ, ಈಗ ನೀನು ಈ ಲಂಕಾಧಿಪತಿ ದಶಕಂಠ ರಾವಣನ ರಾಜ್ಯದಲ್ಲಿರುವೆ. ಈ ಲಂಕಾಧಿಪತಿ ರಾವಣನನ್ನು ವಹಿಸಿ ಮದುವೆಯಾಗಿ ಸ್ವೀಕರಿಸಿದರೆ ಈ ಲಂಕೆಗೆ ಮಹಾರಾಣಿಯಾಗಿ ಬೆಳೆಯಬಹುದು. ಭ್ರಷ್ಟ, ದೂರ ನಿಲ್ಲು. ನನ್ನನ್ನು ಮುಟ್ಟಿದರೆ ಭಸ್ಮವಾಗುವೆ. ಶ್ರೇಷ್ಠ ಕೋದಂಡರಾಮನ ಸತಿ ನಾನು. ಕಾಯ ವಾಚ ಮನಸ ಅವರಿಗೆ ಮಾತ್ರ ಮೀಸಲು. ನನ್ನನ್ನು ನಿನ್ನ ಸಾವಿನ ರೂಪದಲ್ಲಿ ನನ್ನನ್ನು ನೀರಿನಿಂದ ಬಳಿಸಬೇಕಂತಿರುವೆ. ಏನು? ಈ ದಶಕಂಠ ರಾಮನಿಗೆ ಸಾವೆ ಅಸಾಧ್ಯ. ಹೊರಟು ಹೋಗು. ನಾನು ರಾಮನ ಬೆಟ್ಟವನ್ನು ಪ್ರಭು ಶ್ರೀರಾಮನ ಆಜ್ಞೆಯಂತೆ ಇಲ್ಲಿಗೆ ಬಂದಿದ್ದೇನೆ. ತೆಗೆದುಕೊಳ್ಳಿ ಈ ಹೂವನ್ನು. ಇದು ನನ್ನ ಸ್ವಾಮಿಯತೆ, ಇದು ನನ್ನ ಸ್ವಾಮಿಯತೆ. ತೆಗೆದುಕೋ. ಈ ಚೂಡಾವಣೆಯನ್ನು ನನ್ನ ನೆನಪಿಗಾಗಿ ನನ್ನ ಸ್ವಾಮಿಗೆ ಪರಿಚಯಿಸಿ. ಅಪ್ಪಣೆ ಮಾಡಿ. ಏನು? ನನ್ನ ರಾಮ ಮುಂದನ್ನು ಕಾಣಲು ಬರ್ತಿದ್ದಾರೆ. ಸ್ವಾಮಿ, ಲೋಕದ ಸೃಷ್ಟಿಯಲ್ಲಿ ಮುನಿಗಳನ್ನು ಪ್ರತಿಪಾದಿಸಲು ಈಗಲೇ ಅಗ್ನಿಪ್ರವೇಶ ಮಾಡಬೇಕು. ಮನುಷ್ಯರ ಶ್ರೇಷ್ಠರಾದ ಶ್ರೀರಾಮನ ಸಖಿ ನಾನು. ಆದರೆ ಈ ಲೋಕದ ಮುಂದೆ ನಾನೊಂದು ಹೇಳಿ, ಈ ಸೀತೆ ಪುನೀತಗಳನ್ನು ಪ್ರತಿಪಾದಿಸಲು ಅಗ್ನಿ ಪ್ರವೇಶ ಮಾಡಬೇಕೆ? ಓ ಅಗ್ನಿದೇವ, ಸತ್ಯಾನುಸತ್ಯತೆಯನ್ನು ನಿನಗೆ ಬಿಡುತ್ತೇನೆ.
ದೇಶ ಎಲ್ಲ ಪರೀಕ್ಷೆಗಳು ಮುಗಿದ ಬಳಿಕ ನನ್ನ ಪ್ರಭುವಿನ ವೈದ್ಯರು ಬೆಳೆಸಿದೆ ಸಂದರ್ಭ ಹೌದು ದೇವಿ. ಸ್ವಾಮಿ ಗರ್ಭವತಿಯಾದ ನನಗೆ ಒಂದು ಬಯಕೆ ಇದೆ ತಿಳಿಸಿದ ಮತ್ತೊಂದು ಮನುಷ್ಯನಲ್ಲಿ ಕಾಲಕ್ರಿಯೆಂಬ ಬಯಕೆಯಾಗಿದೆ. ಸಮಯ ಬಂದಾಗ ಈಗ ರಾವಣನಿಗೆ ಅಷ್ಟು ದಿನಗಳಿಂದ ಮಹಾರಾಣಿಯಂತೆ ಈಗ ನಾ ಗಟ್ಟಿ ಮಾತಾಡಿದ್ರೆ ನನ್ನನ್ನೇ ಕೊಡ್ತಾರೆ. ಆದರೆ ಇಷ್ಟು ದೊಡ್ಡ ಸೀತೆಯನ್ನ ಹಾಗೇನೆ ಬಿಟ್ಟಿದ್ದಾರೆ. ನಾನಾದ್ರೆ ಈ ಕ್ಷಣ ಸುಮ್ಮನೆ ಇರ್ತಿರಲಿಲ್ಲ, ಸೀದಾ ಗಾಡಿ ಕಳಿಸಿದ್ದೇನೆ. ಅದೇ ನಾವು ಆದರ್ಶವನ್ನು ಪಾಲಿಸಿದರೆ ಲೋಕದ ಸ್ಪಂದನೆಗೆ ಒಳಗಾಗುತ್ತದೆ. ಕಾಲಬೇಕೆಂದು ಹೇಳಿಕೊಟ್ಟಿದ್ದೀರಲ್ಲ, ಈಗ ಆ ಸಮಯದಲ್ಲಿ ತಮ್ಮ ಲಕ್ಷ್ಮಣ ನಿಮ್ಮ ಅತ್ತಿಗೆಯನ್ನು ಅರಣ್ಯಕ್ಕೆ ಕರೆದುಕೊಂಡು ನಾಡುಪಾಲಾದ ಲೋಕಮಾತೆ ಸೀತಾಮಾತೆಯನ್ನು ವಾಲ್ಮೀಕಿ ಮಹರ್ಷಿಯೇ ರಕ್ಷಿಸಿ ಆಶ್ರಯ ನೀಡಿದ. ತುಂಬು ಗರ್ಭಿಣಿಯಾಗಿದ್ದ ಜಾನಕಿ ವಾಲ್ಮೀಕಿಯ ಆಶ್ರಮದಲ್ಲೇ ಲವಕುಶ ಎಂಬ ಇಬ್ಬರು ಮುದ್ದು ಗಂಡು ಮಕ್ಕಳಿಗೆ ಜನ್ಮವಿತ್ತಳು. ವಾಲ್ಮೀಕಿಯವರ ಗುರುಕುಲದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ಬೆಳೆಯುತ್ತಿದ್ದ ಮಕ್ಕಳೊಡನೆ ಸೀತೆ ಕಾಲ ಕಳೆಯುತ್ತಿದ್ದಳು. ಹೀಗಿರುವಾಗ ರಾಮನ ಯಾಗದ ಕುದುರೆಯನ್ನು ಕಟ್ಟಿಹಾಕಿ ಮಕ್ಕಳು ಸೈನ್ಯವನ್ನು ಎದುರಿಸಿ ಸೋಲಿಸಿದರು. ಮಕ್ಕಳ ಪರಾಕ್ರಮವನ್ನು ತಿಳಿದು ಬಂದ ರಾಮನಿಗೆ ಆ ಮಕ್ಕಳು ತನ್ನದೇ ಮಕ್ಕಳಾದ ಲವಕುಶರೆಂದು ತಿಳಿದು ಅವರನ್ನು ಹರ್ಷದಿಂದ ಸ್ವಯಂವರದಲ್ಲಿ ಇಲ್ಲದ ರಾಮನನ್ನೇ ಮರೆಸಿದ ಸಂತಸರು ನನಗೆ ಸಿಗಲಿಲ್ಲ. 14 ವರ್ಷಗಳ ವನವಾಸ, ಆ ದೈಹಿಕ ನನಗೆ ಶಿಕ್ಷೆ, ಅಗ್ನಿ ಪರೀಕ್ಷೆ, ಅಗ್ನಿದೇವನೇ ನೀತಲೆಂದು ತಿರಸ್ಕರಿಸಿದರು. ಅಯೋಧ್ಯೆಯ ಜನ ತಿರಸ್ಕರಿಸಿದರು. ಕಣ್ಣೀರಿನಿಂದ ನನಗೆ ಜೀವನವಾದ ಈ ನೋವು ಸಂಕಟ ಕಂಡ ವೈದ್ಯಕೀಯ ಜೀವನ ಯಾರಿಗೂ ಬಾರದು. ಹೀಗಾಗಿ ನಿನ್ನ ಮಗಳಲ್ಲಿನ ಬಳಿ ಸೇರಿತು ತಾಯಿ ಸೇರಿತು. ಸಮುದ್ರದ ಆಳವನ್ನು ನೋಡಲು ಹೋಗುವುದು, ಜನಪದ ಸಾಹಿತ್ಯದ ಅಂತರಾಳವನ್ನು ತಿಳಿಯಲು ಯತ್ನಿಸುವುದು ಎರಡು ಶ್ರಮಸಾಧ್ಯ ಕೆಲಸವೇ. ಅಷ್ಟೇ ಅಲ್ಲ, ಇದರ ತಾಯಿಬೇರು ಎಲ್ಲಿದೆ ಎಂಬುದೇ ಇಂದಿಗೂ ಯಕ್ಷ ಪ್ರಶ್ನೆಯಂತೆ ಉಳಿದಿದೆ. ನಾಗರಿಕತೆ ಎಂಬ ಮಾಯಾಜಾಲದಲ್ಲಿ ಸಿಲುಕಿದ ಜನರಿಂದಾಗಿ ಇಂದು ಜಾನಪದ ಸಂಸ್ಕೃತಿಯು ಕಣ್ಮರೆಯಾಗುತ್ತಿದೆ. ಹಳ್ಳಿಗಳಲ್ಲಿ ಜರುಗುವ ಜನಪದ ಸಂಸ್ಕೃತಿಯ ವಿಭಿನ್ನ ಪ್ರಕಾರಗಳು ಜನರಲ್ಲಿ ಒಗ್ಗಟ್ಟಿನ ಭಾವನೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ನಾವೆಲ್ಲರೂ ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಕಣ್ಮರೆಯಾಗುತ್ತಿರುವ ಈ ಜನಪದ ಸಂಸ್ಕೃತಿಯ ಉಳಿವಿಗಾಗಿ ಶ್ರಮಿಸೋಣ. ಧನ್ಯವಾದ.